ಹರೇ ಕೃಷ್ಣ ಮಾತೆಗಳ ಸ್ವಾಗತ. ಶ್ರೀಮದ್ ಭಾಗವತಂ ಎರಡನೇ ಸ್ಕಂದ 3ನೇ ಅಧ್ಯಾಯ 24ನೇ ಶ್ಲೋಕ. ಸದಾಶ್ಮಸಾರಂ ಹೃದಯಂ ಪತ ಈದಂ ಯತ್ ಗೃಹ್ಯಮಾನೇ ಹರಿನಾಮಧೇಯೇ ನ ವಿಕ್ರಿಯೇತ ಅತಯದ ವಿಕಾರ ನೇತ್ರೇ ಜಲಂ ಗಾತ್ರರುವೇಶು ಆರ್ಷ. अनुवाद भावार्थ by divine grace अभय चरण अरविंद भक्ति वेदांत स्वामी श्रील प्रभुपाद की जय. ಏಕಾಗ್ರ ಚಿತ್ತದಿಂದ ಪವಿತ್ರವಾದ ಹರಿನಾಮವನ್ನು ಕೀರ್ತಿಸಿದರೂ ಯಾರ ಹೃದಯವು ಪರಿವರ್ತಿತವಾಗುವುದಿಲ್ಲವೋ, ಭಾವೋದ್ರೇಕವಾಗುವುದಿಲ್ಲವೋ, ಕಣ್ಣು ನೀರಿನಿಂದ ತುಂಬುವುದಿಲ್ಲವೋ ಮತ್ತು ಮೈ ನವಿರೇಳುವುದಿಲ್ಲವೋ ಅಂತ ಹೃದಯ ನಿಶ್ಚಯವಾಗಿ ಪಾಷಾಣವೇ ಸರಿ. ಎಸ್ ಅಂತ ಅರ್ಥ ಹೆಂಚಿನ ಬಂದಾಗ ಪ್ರಭುಪಾದ ಪಂಪಿನಿ ನಮ್ಮ ಹೃದಯ ಭಯಂಕರ ಗಟ್ಟಿಗೆ, ಭಯಂಕರ ಗಟ್ಟಿ ಕಲ್ಲುಗಲಕ ಬಂಡೆ ಕಲ್ಲಿತ್ತಿಲ್ಲಕ. ಆಕ್ಚುಲಿ ಶುದ್ಧ ಭಕ್ತರ್ನ ಹೃದಯ ಭಯಂಕರ ಸಾಫ್ಟ್, ಮೆಲ್ಟ್ ಆಪುಂಡು. ನಮ್ಮ ಮೆಲ್ಟ್ ಆಪುಜಿ ಪ್ರಭುಪಾದ ಅಭಕ್ತಿಯರ್ ಬಂದಾಗ ಭಯಂಕರ ಗಟ್ಟಿ, ಭಕ್ತಿಯ ಬಂದಾಗ ಸಾಫ್ಟ್. ಏನಕ್ಕೆ ಉದಾಹರಣೆ ಅರ್ಜುನಗೆ ಎಂಚಿನ ಮಾತ ಕೌರವೇರು ಭಂಗ ಕೊಡ್ತೇವೆ. ಧೃತರಾಷ್ಟ್ರೆ, ಶಕುನಿ, ದುರ್ಯೋಧನೆ, ಕಾರಣೆ ಎಂಚಿನ ಮಾತ ಭಂಗ ಕೊಡ್ತುಲ್ಲ. ಲಾಸ್ಟ್ ಸುರುತ ಚಾಪ್ಟರ್ ಡೈ ಬಂದ್ಬಿನಿ ಯಾನು ಯುದ್ಧ ಮನ್ ಪೂಜೆ ಪ್ರಭುಪಾದ ಬಂಪೇರು ಓನ್ಲಿ ಡಿವೋಟೀಸ್ ಕ್ಯಾನ್ ಸೇ. ಭಕ್ತರು ಮಾತ್ರ ಆ ರೀತಿ ಬಂದ್ರೆ ಅವನಿಗೆ ದಯಪನಾಯನ ಹೃದಯ ಸಾಫ್ಟ್. ಪರ ದುಃಖ ದುಃಖಿ ಭಕ್ತಗ ಪಿರೋರಿನ ದುಃಖ ತೂನಗಾಯಗ ದುಃಖ ಆಪ ಅಂಜಾಗ ಇತ ನಮ್ಮ ಹರಿನಾಮ ಮಂತೊಂದುಲ್ಲ, ನಮ್ಮ ಜಪ ಮಂತೊಂದುಲ್ಲ. ಹೆಚ್ಚಿನ 14 ಜಪ ಮಂತೊಂದುಲ್ಲ. ಜಪ ಮಂತಿ ಬೆಟ್ಟಿಗೆ ನಮ್ಮ ಕೀರ್ತನ ಮಂತೊಂದುಲ್ಲ. ಇನ್ನು ಎಲ್ಲ ಈ ನರಸಿಂಹ ಜಯಂತಿ ಮಾತೆಲ್ಲ ಬಲೆ ಸೇವೆಗೆ ಬಲೆ, ಊರು ತಗೊಳ್ಳು ಸೇವೆಗೆ ಬಲೆ. ಅಂಜಾದ ಈ ಹರಿನಾಮ ಚೇತನ್ ಬಂಬಿನಿ ಹರಿನಾಮ 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 ಏವ ಕೇವಲ ಕಲೌ ನಾಸಿ ಏವ ನಾಸಿ ಏವ ನಾಸಿ ಏವ ಗತಿರನ್ಯತಾ. ಈ ಹರಿನಾಮ ನಮ್ಮ ಮಂತೊಂದುಲ್ಲ. ಹರಿನಾಮ ಜಪಲ ಬರ್ತನು, ಕೀರ್ತನ ಬರ್ತನು. ನೆಟ್ ನಮ್ಮ ಹೃದಯ ಚೇಂಜ್ ಆವಡಿಗೆ ಇತ ನಮ್ಮ ಹೃದಯ ಚೇಂಜ್ ಆತಜಿ ದಾಯಿಗ ಆತಜಿ. ಪ್ರಭುಪಾದ ಬಂಬಿನಿ ವೆನ್ ಯು ಟೇಕ್ ಪರ್ಟಿಕ್ಯುಲರ್ ಮೆಡಿಸಿನ್ ಇತ ನಮ್ಮ ಒಂಜಿ ನಂಗೆ ಹುಷಾರುಪ್ಪುಜಿ ಜ್ವರ ನಮ್ಮ ಬೋದು ಡಾಕ್ಟರ್ ನವಲ್ಬೋದು ಮರ್ದುಗೆ ತೊಂದು. ಪ್ರಭುಪಾದ ಬಂಬಿನಿ ವೆನ್ ಯು ಟೇಕ್ ಪರ್ಟಿಕ್ಯುಲರ್ ಮೆಡಿಸಿನ್ ಫಾರ್ ಪರ್ಟಿಕ್ಯುಲರ್ ಡಿಸೀಸ್ your disease should be cured. ನಮ್ಮ ರೋಗ ಕಮ್ಮಿ ಆವಡು. ನಮ್ಮ ಇತ ಎಂಚಿನ ಬಂದಾಗ ಇಸ್ಕಾನ್ ಆಸ್ಪತ್ರೆ, AC ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಡಾಕ್ಟರ್ ಬೊಕ ಈ ಹರಿನಾಮ ಮರ್ದ್ ಮೆಡಿಸಿನ್ ಹರಿನಾಮ. ಇಸ್ಕಾನ್ ಪಂಪಿನ ಆಸ್ಪತ್ರೆಗೆ ನಮ್ಮ ಇದ್ದ ಬೈದ AC ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ಆರ್ ಡಾಕ್ಟರ್ ಅರೆ ನಮ್ಮ ಕನ್ಸಲ್ಟ್ ಆತ ನಂಗೆ ಮೆಡಿಸಿನ್ ಇಂಚಿನ ಬಂದಾಗ ಚಾಂಟಿಂಗ್ ರಡ್ ಒಂಜಿ ಕೀರ್ತನ್ ಮಕ್ಕೊಂಜಿ ಜಪ. ಹಾಗೆ ಅಂಚಾದೊಬ್ಬನ ಪ್ರಭುಪಾದ ಬಂಬಿನಿ ವೆನ್ ಯು ಟೇಕ್ ಪರ್ಟಿಕ್ಯುಲರ್ ಮೆಡಿಸಿನ್ ಫಾರ್ ಪರ್ಟಿಕ್ಯುಲರ್ ಡಿಸೀಸ್, ಇಫ್ ಯುವರ್ ಡಿಸೀಸ್ ಇಸ್ ನಾಟ್ ಕ್ಯೂರ್ಡ್ ದೆನ್ ದೇರ್ ಇಸ್ ಸಮ್ ಪ್ರಾಬ್ಲಮ್. ಮರ್ದಿಗೆ ತೊಂದಾಯವಾಗ ನಮ್ಮ ರೋಗ ಪೋಯಿಜಿ ಬಂಡ ದಾದನ ಸಮಸ್ಯೆ ಉಂಡು. ಅಂಚಾದಪ್ಪನಾಗ ಈ ಹರಿನಾಮ ಭಯಂಕರ ಪವರ್ಫುಲ್. ಆಡ ನಮ್ಮ ಹೃದಯ ಪರಿವರ್ತನೆ ಆವೊಂದಿಜ್ಜಿ ನೆತ್ತ ಅರ್ಥ ಎಂಚಿನ ಹರಿನಾಮ ಸರಿ ಇಜ್ಜ
ಹರಿನಾಮ ಗೋಲೋಕ ಪ್ರೇಮ ಧ್ವನಿ ಗೋಲೋಕದ ಬೈದಿನ ಧ್ವನಿ ಅವು ಹರಿನಾಮ ಸರಿ ಉಂಡು ಪ್ರಾಬ್ಲಮ್ ಏರ್ನವಲುಪ್ಪನು ಪ್ರಾಬ್ಲಮ್ ಉಪ ನಮಡ ನಮ್ಮ ಜಪ ಮನ್ಪುನಾಗ ವಾ ರೀತಿದ ಜಪ ಮಂತೊಂದುಲ್ಲ ಜಪಡು ಮೂಜಿ ರೀತಿಯ ಜಪ ಒಂಜಿ ನಾಮಾಪರಾಧ ನಾಮ ಭಾಸ ಶುದ್ಧ ನಾಮ ನಮ್ಮ ಶುದ್ಧ ನಾಮ ಅಂತೊಂದು ನಿಜ ನಾಮ ಭಾಷ ಬಂದಾಗ ಅಪರಾಧ ಬುರ್ದು ಪೋನಂಗ ನಾಮ ಭಾಷಡು ಕುಲ್ಲುಂಡ ಯಾವಗೆ ಪ್ರಭುಪದ ಬಂಬೇನೆ ಏರಾಂಡಲ ಈ ಅಪರಾಧ ಬುರ್ದು ನಾಮ ಭಾಷ ಸ್ಟೇಜ್ ಪೋದು ಕುಲ್ಲಿಯಡ ಭಗವಂತ ಆಯನ ಶುದ್ಧ ನಾಮ ಕೊನ್ಪೆ ಅಂಚಾದ ನಮ್ಮ ಅಟೆಂಟಿವ್ಲಿ ಜಪ ಮನ್ಪೋಡು ಅಟೆಂಟಿವ್ಲಿ ಪನ್ನದಾದ ನಮ್ಮ ಜಪ ಇಂಚಿನ ಮನ್ಪ ಅವೇ ನಮ್ಮ ಕೇನೋಡು ಪ್ರಭುಪಾದ ಬಂದ್ಬಿನಿ ಯು ಡೋಂಟ್ ಸಿ ಕೃಷ್ಣ ಥ್ರೂ ಯುವರ್ ಐಸ್ ಸಿ ಥ್ರೂ ಇಯರ್ಸ್ ಪನ್ನ ಕೃಷ್ಣನ ಕನ್ನಡ ದುಯ್ಯರತ್ತಿಗೆ ಕೆಬಿಟ್ ತೂಲೆ ಬಂದಾಗ ಪನ್ಯ ಮಂತ್ರನ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಈ ಮಂತ್ರನ ಕೇನೋಡಿಗೆ ಪನ್ಪಿನೇನು ಕೇನೋಡಿಗೆ ಪನ್ಲೆ ಕೇನ್ಲೆ ಆಂಡ ಒಂದು ಸುಲಭತ್ ದೈವನಾಗ ಮೈಂಡ್ ಜಪ ಮಂತ್ರನಾಗ ಎಂಚಿನ ಥಾಟ್ಸ್ ಬರ್ಬೋದು ಅಂಚ ಏಕಾಗ್ರ ಚಿತ್ತದಿಂದ ಪವಿತ್ರವಾದ ಹರಿನಾಮವನ್ನು ಕೀರ್ತಿ ನೋಡಿ ಏಕಾಗ್ರ ಚಿತ್ತ ಹನುಮನ್ ಮುಣಂಚಿಂದ ಭಯಂಕರ ತಪಸ್ ಒಂಜಿ ರೌಂಡ್ ಅಂಚ ಜಪ ಮನ್ಪೇರೆ ಭಾರಿ ಕಷ್ಟ ಉಂಟು ಆಂಡ ಒಂದು ಮಂತು ಆ ಸ್ಟೇಜ್ ಬರ್ರೆ ಆಪ ಹುಟ್ಟಿನ ಬಾಲೆ ನಡಬೂಜಿ ಮಿನಿಮಮ್ 1 ವರ್ಷ ಬೋಡು ಅಡ್ಡ ಜೆಪ್ಪು ಕಂಕನ ಜೆಪ್ಪು ಮರಂಕನೆ ಬೊಕ್ಕ ದದನ್ಪಿನಿ ಈ ಒಂದು ಕಾರ್ ನೋಯ್ತೊಂದು ಬಾರಿ ಸ್ಟಾರ್ಟ್ ಮಾಡ್ಕೊಂಡು ಇಂಚ ಮಾತವನ್ ಬೊಕ್ಕ ಲಾಸ್ಟ್ಗೆ ಚೂರು ಲಕ್ಕದು ಉಂಟು ಬೊಕ್ಕ ನಡಪ ನಿಕ್ಲೆ ಮಾತ ಗೊತ್ತುಂಟು ಅಂಜ ಆಕ್ಚುಲಿ ಹರಿನಾಮ ಆತ್ ಪೊಟೆನ್ಷಿಯಲ್ಗೆ ಭಾವೋದ್ರೇಕ ಬಂದಾಗ ಎಕ್ಸ್ಟ್ರೆಸಿವ್ ಬೋರ್ಡ್ಗೆ ನಮ್ಮ ಕೀರ್ತನ್ ಮನ್ಪುನಾಗ ನಮ್ಮ ಎಕ್ಸ್ಟ್ರೆಸಿವ್ ಬೋರ್ಡ್ ಜಪ ಮನ್ಪುನ ನಮ್ಮ ಎಕ್ಸ್ಟ್ರೆಸಿವ್ ಬೋರ್ಡ್ ನಮ್ಮ ಎಕ್ಸ್ಟ್ರೆಸಿವ್ ಬೋಂದುಲ್ಲನಾ ಚೈತನ್ಯ ಮಹಾಪ್ರಭು ಜಗನ್ನಾಥ್ ಪುರೀಡ ರಥಯಾತ್ರದ ಎದುರು ಜಂಪ್ ಮಾತು ಹೊಂದಿತ್ತೆ ಎಕ್ಸ್ಟ್ರೆಸಿವ್ ಬೋಂದಿತ್ತೆ ಕೀರ್ತನ್ ಅಂಚದು ಪುನಃ ಕೀರ್ತನ್ ಎಕ್ಸ್ಟ್ರೆಸಿವ್ పోయారు ఆపం ఇదినది ఆపం ఆనైతే నంకా ఉంది ಬೊಕ್ಕ ಕಣ್ಣು ನೀರಿನಿಂದ ತುಂಬುವುದಿಲ್ಲವೋ ಆಕ್ಚುಲಿ ಪ್ರಭುಪಾದ ಬಂದ್ಬಿನಿ ಹರೇ ಕೃಷ್ಣ ಮಂತ್ರ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಈ ಮಂತ್ರದ ಅರ್ಥ ಎಂಚಿನ ಬಂದಾಗ ಓ ರಾಧಾರಾಣಿ ಏನನ ಕೃಷ್ಣನ ಸೇವೆಡ್ ಸೇರ್ಪಾಲ ಈ ಮಂತ್ರದ ಅರ್ಥ ನಮ್ಮ ಹರೇ ಕೃಷ್ಣ ಮಂತ್ರ ಮನ್ಪಾದ ಆಯ್ತು ಅರ್ಥ ಎಂಚಿನ ಬಂದಾಗ ರಾಧಾರಾಣಿ ಇಂಗ್ ಸೇವೆ ಬೋರ್ಡ್ ಯಾನ ಸೇವೆ ಬುಡ್ದು ಬೈದೆ ಮೂಲ ಭೌತಿಕ ಲೋಕ ಇತ್ತೇನ್ ಗೊತ್ತಾದಲ್ಲ ಭಗವಂತನ ಸೇವೆ ಆಯಸ್ ಅಂಚಾಲೂಪನಾಗ ಈ ಅಥಾರಿಟಿ ದಯಮಂತದ ಎಂಕ ಸೇವೆ ಕೊರು ಪಂದನಾಮ ಬುಲಿಪೋಡಿಗೆ ಸೇವೆ ರಾಧಾರಾಣಿದ ಹರೇ ಕೃಷ್ಣ ಮಂತ್ರದ ಅರ್ಥ ಅವು ಅಂಚಾದ ಪ್ರಭುಪಾದ ಬಂದ್ಬಿನಿ ನಮ್ಮ ಜಪ ಮಂತ್ರ ಸ್ಟಾರ್ಟ್ ಮಂತ ಒಂಜಿ ದಿನ ನಮ್ಮ ಜಪ ಮಂತ್ಪನಾಗ ಕಣ್ಣು ನೀರು ಬರೋಡೆಗೆ ಇತ್ತೆಂಚಿನ ಮನ ನಾಟ ಎಂಚವನ್ನ ತುಲೆ ಕೊಂಚ ಎಲ್ಲಿ ಒಂದು ಎಕ್ಸಾಂಪಲ್ ಕೊರ್ಪೆ ಒಂದು 25 ವರ್ಷ ದುಂಬು ಬ್ಯಾಂಗ್ಳೂರು ಆತಿನ ಘಟನೆ ಅವ್ರಿಗೆ ಹೊಸ ಭಕ್ತಿ ಸೇರಿದ ಬೊಕ್ಕ ದಾದಾನ್ ಪನ್ನಾಗ ಆಯ್ಗ ಚೈತನ್ಯ ಶತಮದ ಕ್ಲಾಸ್ ಕೇಂದ್ರ ರಾತ್ರಿ
ಧ್ಯಾನ ಕ್ಲಾಸ್ ಬಂದಿಲ್ಲ ರಾತ್ರಿ 8 ಬರ್ಬೋದು ಅಂಚೆ ಕ್ಲಾಸ್ ಕೇಂದ ಈಗ ಚೈತನ್ಯ ಮಹಾಪ್ರಭು ಕಣ್ಣು ನೀರು ಮತ್ತೆ ಜಪ್ಪುನ ಮತ್ತೆ ಕೇಂದ್ರಿ ಅಂಚ ರಾತ್ರಿ ಇಡೀ ಆಕ್ಟಿಂಗ್ ಮಾಡ್ತೆ ಕಾರಣ ಜಪ ಮಂದ್ಬಿಡದ ಬುಲ್ತೊಂದುಲ್ಲೆ ಅಂಚೆ ಪಾಕದಾಗ ಮಾತ ಅಡ್ವಾನ್ಸ್ ಡಿವೋಟಿ ಮತ್ತೆ ಅಡ್ಡಪುರ ಸ್ಟಾರ್ಟ್ ಮಾಡ್ತಾರೆ ಜಪ ಉಂಟದ ಆಗ ಅಡ್ಡಪುರ ಸ್ಟಾರ್ಟ್ ಮಾಡ್ತಾರೆ ಪ್ರೆಸಿಡೆಂಟ್ ಬರ್ತಾರೆ ಪ್ರೆಸಿಡೆಂಟ್ ಗೊತ್ತಾ ಲಕ್ಕ ಮಾಡಂಡೆ ಬೇಕು ಅದು ಬಂದಾಗ ರಾತ್ರಿ ಇಡೀ ಐತ ನಾಟಕ ಮಂದಿ ಅವತ್ ಪಿಕ್ಚರ್ ಆಕ್ಟ್ ಕೂಡ ಪಿಕ್ಚರ್ ಆಕ್ಟ್ ಮನ್ಪೇರು ಆಗ್ಲಿ ಇದೆಲ್ಲ ಸೀನ್ ಇತ್ತಂಡ ಬುಲಿಪುನ ಸೀನ್ ಇತ್ತ ರಾತ್ರಿ ಇಡೀ ಆಕ್ಟಿಂಗ್ ಮನ್ಪೇರು ಆಗ್ಲಿ ಕಣ್ಣ ನೀರು ಬರ್ಬೋದು ಅವು ನೀರತ್ ಜೆನ್ವಿನ್ ನೀರು ಬರೋಡು ಅವು ಏಪ ಬರ್ಬಿನಿ ಅವು ನಮ್ಮ ಕೃಷ್ಣ ಪ್ರಜ್ಞೆ ಅಡ್ವಾನ್ಸ್ ಆಗಿ ಹೋಗ ಬರ್ಬೋದು ಅಂಚ ನಮ್ಮ ಜಪ ಮನ್ಪುನಾಗ ಬರೋಡೆಗೆ ಬರೋಡೆ ಅಂಚ ಕನ್ನಡ ನೀರು ಬರೋಡು ಪನಗ ಕನ್ನಡ ಬರ್ಬೇನ ಸೇವೆಗೋಸ್ಕರ ಯಾನು ನಮ್ಮ ಎಂಚ ಪನ್ನಗ ಮೀನಿನ ನೀರಿಡಿದು ದೆಪ್ಪಲೆ ಪಿದಾಯಿ ನೀರಿಡಿದು ಪಿದಾಯಿ ಎತ್ತಿ ಪೆಟ್ಟಿಗೆ ಅವು ಪಟ 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 ಇಂಚ ಹಾಕೊಂಡಾಗ ಈಗ ಡ್ರಾಪಿಂಗ್ ಕಂಡೀಷನ್ ಬಂದು ಪಟ್ 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 ಅಂತ ನೀರು ಬಣ್ಣ ಸರಿ ಆಗ ಅಂಚೆನೆ ನಮಲ ಅಂಚೆನೆ ಸೇವೆ ಬಿಡ್ದು ಬೈದ ಸೇವೆಗೋಸ್ಕರ ನಮ್ಮ ಪಟ್ ಪಟ್ ಪಟ ಒಂದು ಕೊಡುಗೆ ಅಂತ ಹಿಂಗ ಬೋರ್ಡ್ ಸೇವೆ ರಾಜರಾಣಿ ದಯಮಾಂತದೆ ನಾನು ಕೃಷ್ಣನ ಸೇವೆ ಹಿಡಿದಿ ಸೇರ್ಬಾಲ ದಯಮಾಂತದೆ ಹೆಂಗ್ ಒಂಜಿ ಚಾನ್ಸ್ ಕೊರು ಚಾನ್ಸ್ ಯಾನಿತ ಮಿಸ್ ಮನ್ಪೂಜಿ ಒಂಜಿ ಯಾನ್ ಸೇವೆ ಬಿಡ್ದು ಬೈದೆ ಗೋಲೋ ಕೊಡ್ದು ಯಾನ್ ಕೃಷ್ಣನ ದೂರ ಆತ ಹೆಂಗ್ ದಯಮಂತು ಇಂಚ ನಮ್ಮ ನಟ್ಟೋಡಿಗೆ ಅವು ಜನ್ವಿನ್ ಅಪಗ ಉಲ ಇದು ನಿಜವಾಯಿನ ಪ್ರಧಾನ ಕಣ್ಣೀರು ಬರ್ಬೋದು ಇತ್ತ ನಂಗೆ ಬರೋದು ಇಚ್ಚಿ ಆಂಡ ಒಂದು ಮಗ ಬರೋಡಿಗೆ ಹರಿನಾಮ ಮನ್ಪುನಾರ ಬೊಕ್ಕ ನೆಕ್ಸ್ಟ್ ದಾದ ಮತ್ತು ಮೈ ನವಿರೇಳುವುದಿಲ್ಲವೋ ನನ್ನ ಕುಜಲ್ ಮಾತ ಸ್ಟ್ರೈಟ್ ಉಂಟು ಸಂಜೆ 18ನೇ ಅಧ್ಯಾಯದ 74ನೇ ಶ್ಲೋಕ ಪನ್ಬೇನ್ ಇಂಕ್ ಬೊಕ್ಕ ಬೊಕ್ಕ ಕೇನ್ ಗಂಧ ಹಾಕೊಂಡು ಯಾನ್ ರೋಮ ಹರ್ಷಣ ಆತ ಎನ್ನ ಕುಜಲ್ ಮಾತ ಒಂದು ಮಾತ ಎಕ್ಸ್ಟ್ರಸಿ ಒಂದು ಆವಡಿಗೆ ಹರಿನಾಮ ಮನ್ಮನಾಗ ಆವಡಿಗೆ ಚೈತನ್ಯ ಮಹಾಪ್ರಭುಗೆ ಆವಂತುಂಡು ಚೈತನ್ಯ ಮಹಾಪ್ರಭು ಅಸೋಸಿಯೇಟ್ ನಗ್ಲಿ ಮತ್ತೆ ಆವಂತುಂಡು ಅಂಚ ಅಂಚಿನ ಕುಲದ ಅಕ್ಲ ಹೃದಯ ನಿಶ್ಚಯವಾಗಿ ಪಾಷಾಣವೇ ಸರಿ ಪನ್ನಗ ಸ್ಟೀಲ್ ಫ್ರೇಮ್ಡ್ ಹಾರ್ಟ್ ನಮ್ಮೈತೆ ಹಾರ್ಟ್ ಸ್ಟೀಲ್ ಫ್ರೇಮ್ ಅವು ಸ್ಟೀಲ್ ಫ್ರೇಮ್ ಮತ್ತು ಅವು ಎಂಚ ಪನ್ನಗ ಸಾಫ್ಟ್ ಅವಡಿಗೆ ಸಾಫ್ಟ್ ಎಂಚಾಪಿನಿ ಹರಿನಾಮ ಡಾಪ ಹರಿನಾಮ ಮಂತು ಸಾಫ್ಟ್ ಅವಡಿ ಇತ್ತೆ ಹಾರ್ಡ್ ಉಂಟು ಭಯಂಕರ ಹಾರ್ಡ್ ಉಂಟು ಸ್ಟೀಲ್ ಫ್ರೇಮ್ಡ್ ಹಾರ್ಟ್ ನಮ್ಮ ಎಸ್ ಇತ್ತ ಭಾವಾರ್ಥ ಹೋಯಿ 2ನೇ ಸ್ಕಂದದ ಮೊದಲ 3 ಅಧ್ಯಾಯಗಳಲ್ಲಿ ಭಕ್ತಿ ಸೇವೆಯ ಕ್ರಮವಾದ ಬೆಳವಣಿಗೆಯನ್ನು ನಿರೂಪಿಸಲಾಗಿದೆ. ಎಸ್ ಮೂಜಿ ಅಧ್ಯಾಯ ಭಕ್ತಿ ಸೇವೆ ಇಂಚಿನಂದ ಅದು ಬಂದ್ಪೇರು. ಇದನ್ನು ನಾವು ಪ್ರಯೋಜನದ ದೃಷ್ಟಿಯಿಂದ ಗಮನಿಸಬೇಕು. ಒಂದು ದಾಯಿಗೆ ಬಂತೀನಿ. ಈ 2ನೇ ಸ್ಕಂದದ ಸುರುತ ಮೂಜಿ ಚಾಪ್ಟರ್ ಅಧ್ಯಾಯ ಭಕ್ತಿ ಸೇವೆದ ಬೆಳವಣಿಗೆ ಬಗ್ಗೆ ಬಂತ ದಾಯಿಗೆ ನಮ್ಮ ನೆತ್ತ ಬೆನಿಫಿಟ್ಗೆ ನೋಡು. ಗಡಿ ಓದಲೆ ಫಸ್ಟ್ ಚಾಪ್ಟರ್, ಸೆಕೆಂಡ್ ಚಾಪ್ಟರ್, ಥರ್ಡ್ ಚಾಪ್ಟರ್ ಓ ಸೆಕೆಂಡ್ ಕ್ಯಾಂಡ್ ಗಡಿ ಅವಾಗ ನಂಗೆ ಆಯ್ತು ಇಂಚ ಬಂದಾಗ ಕೆಲವು ಸತಿ ಹೊರ ಓದು ನಂಗೆ ಮಾಡ್ತಾ 2ನೇ ಸತಿ, 3ನೇ ಸತಿ, 4ನೇ ಸತಿ, 5ನೇ ಸತಿ ಓದೊಂದೇ ಹೋಗ್ಬೋದು. ಅವಾಗ ನಂಗೆ ಐದು ದಾದೊಂಡು ಗೊತ್ತಾಗ. ಮೊದಲನೇ ಅಧ್ಯಾಯದಲ್ಲಿ ಭಗವತ್ ಪ್ರಜ್ಞೆಗಾಗಿ ಶ್ರವಣ ಮತ್ತು ಕೀರ್ತನ ಇರ್ತದೆ. ಫಸ್ಟ್ ಚಾಪ್ಟರ್ ಶ್ರವಣ ನಮ್ಮ ಕೀನೋಡ್ ಕ್ಲಾಸ್. ಕೀರ್ತನ ಬಂದಾಗ ಶ್ರವಣ ಬಂದಾಗ ಕೀನು, ಕೀರ್ತನ ಬಂದಾಗ ಕ್ಲಾಸ್ ಮನ್ಪುನು. ವಿಧಾನಗಳ ಮೂಲಕ ಭಕ್ತಿ ಸೇವೆ ಎಂಬ ಮೊದಲ ಹೆಜ್ಜೆಯನ್ನು ಕುರಿತು ಒತ್ತಿ ಹೇಳಲಾಗಿದೆ.
ಕೀರ್ತನ ಕ್ಲಾಸ್ ಮನ್ಪುಂಡು ಲಾಪುಂಡು ಬಗೊಂದುಲ್ಲ ಅದೇ ಕೀರ್ತನ ಲಾಪುಂಡು ಅವು ಮತ ಐಟೆ ಬರ್ಪುಂಡು ಗೊತ್ತಿಲ್ಲ. ಮತ್ತು ಆರಂಭಿಕರಿಗೆ ದೇವೋತ್ತಮ ಪುರುಷನ ವಿಶ್ವರೂಪದ ಸ್ಥೂಲ ಕಲ್ಪನೆಯನ್ನು ವಿಧಿಸಲಾಗಿದೆ. ಬನ್ನಗ ಈ ವಿಶ್ವರೂಪ ಬಿಗಿನರ್ಸ್ಗೆ ಬೋರ್ಡ್ ಹಾಗೆ ಬನ್ನಗ ಕೋಡಿಗೆ ಕುಲ್ಲೆರೆ ಅಡ್ವಾನ್ಸ್ ಆತಿನಕ್ಲೆಗೆ ವಿಶ್ವರೂಪ ಬೋರ್ಡ್ ಒಂದಿಜಿ ಅಂಡ್ ಬಿಗಿನರ್ಸ್ ಭಗವತ್ ಭಕ್ತಿಯ ಭೌತಿಕ ಅಭಿವ್ಯಕ್ತಿಗಳ ಮೂಲಕ ಅವನ ಸ್ಥೂಲ ಕಲ್ಪನೆ ಪಡೆದು ವ್ಯಕ್ತಿಯು ತನ್ನ ಮನಸ್ಸು ಮತ್ತು ಇಂದ್ರಿಯಗಳನ್ನು ಆಧ್ಯಾತ್ಮೀಕರಿಸಬಹುದು ಮತ್ತು ಪರಮಾತ್ಮನಾಗಿ ಪ್ರತಿಯೊಬ್ಬನ ಹೃದಯದಲ್ಲೂ ಮತ್ತು ಎಲ್ಲೆಲ್ಲೂ ಭೌತಿಕ ಪ್ರಪಂಚದ ಪ್ರತಿ ಕಣದಲ್ಲೂ ಇರುವ ಪರಾತ್ಪರನಾದ ವಿಷ್ಣುವಿನ ಮೇಲೆ ಕ್ರಮೇಣ ಮನಸ್ಸನ್ನು ನೆಡಬಹುದು. ಎಸ್ ತುಲೆಮೂಲು ಸ್ಥೂಲ ಬಣ್ಣ ಗ್ರಾಸ್, ಸೂಕ್ಷ್ಮ ಬಣ್ಣಗ ಸಟಲ್. ಇತ್ತೆ ಮನಸ್ಸು ಭೂಮಿಯ ಪವನಲೋ ವಾಯು ಒಂದು ಸ್ಥೂಲ, ಮನಸ್ಸು ಬುದ್ಧಿ ಅಹಂಕಾರವು ಸೂಕ್ಷ್ಮ. ಅಂಚಾದ ಇತ್ತೆ ನಂಗೆ ನಮ್ಮ ಇತ್ತ ಭಕ್ತಿ ಬೈದ ಅಂಚ ನಂಗೆ ಇದು ಸ್ಥೂಲ ಬೋರ್ಡ್ಗೆ ಸ್ಥೂಲ ಬನ್ನಗ ನಂಗೆ ತೋಜಿನ ಚಿಂತ ಇದು ಒಂದು ಟೇಬಲ್ ಸ್ಥೂಲ. ಆತ್ಮ ಸೂಕ್ಷ್ಮ, ಮನಸ್ಸು ಸೂಕ್ಷ್ಮ. ಅಂಚ ಭೌತಿಕ ಅಭಿವ್ಯಕ್ತಿಗಳ ಮೂಲಕ ಅವನು ಸ್ಥೂಲ ಕಲ್ಪನೆ ಪಡೆದು ಸ್ಥೂಲ ಕಲ್ಪನಮ್ಮ ಚಿಕ್ಕದಾಯ್ಬೇಕು ಅದಾಪುಂಡು ಮನಸ್ಸು ಅಲ್ಪನಂಕ ಕೇಂದ್ರೀಕರಣ ಮನ್ಪರೆ ಆಪುಂಡು. ಅಂಚ ತನ್ನ ಮನಸ್ಸು ಮತ್ತು ಇಂದ್ರಿಯಗಳನ್ನು ಆಧ್ಯಾತ್ಮೀಕರಿಸಬಹುದು ಮತ್ತು ಪರಮಾತ್ಮನ ಆಗಿ ಪ್ರತಿಯೊಬ್ಬರ ಹೃದಯದಲ್ಲೂ ಎಲ್ಲೆಲ್ಲೂ ಓಕೆ ಭೌತಿಕ ಪತ್ತಿಕಣದಲ್ಲಿರುವ ಪರಾತ್ಮನ ವಿಷ್ಣುವಿನ ಮೇಲೆ ಕ್ರಮೇಣ ಮನಸ್ಸನ್ನು ನಡೆಯಬಹುದು. ಈ ಉದ್ದೇಶದಿಂದಾಗಿ ಸಾಧಾರಣ ಮನುಷ್ಯನಿಗೆ 5 ಮನೋಭಾವಗಳನ್ನು ಶಿಫಾರಸು ಮಾಡುವ ಪಂಚೋಪಾಸನ ಪದ್ಧತಿಯನ್ನು ವಿಧಿಸಲಾಗಿದೆ. ಅದು ಕ್ರಮವಾದ ಬೆಳವಣಿಗೆ ಅಗ್ನಿ, ವಿದ್ಯುತ್, ಸೂರ್ಯ, ಜೀವರಾಶಿ, ಶಿವ ಮತ್ತು ಕಡೆಯದಾಗಿ ವಿಷ್ಣುವಿನ ಆಂಶಿಕ ಅಭಿವ್ಯಕ್ತದ ಪರಮಾತ್ಮ ರೂಪದಲ್ಲಿ ಪರಶುನ ಪೂಜೆ ಒಂದು ಪಂಚೋಪಾಸನ. ಇತ್ತೆ ಮೊಕುಲು ಎಂಚಿನ ಬಂದಾಗ ಮಾಯವಾದಿ ನಕಲು ಅಕುಲು ಅಕಲ್ನ ಫಿಲಾಸಫಿ ಎಂಚಿನ ಬಂದಾಗ ಈ ಪಂಚೋಪಾಸನ ಸ್ಟಾರ್ಟಿಂಗ್ ಬೋರ್ಡ್ಗೆ ಬೊಕ್ಕ ನಮ್ಮ ಅಡ್ವಾನ್ಸ್ ಆದ ಒಂದಾಲ ಬೋರ್ಡ್ ನಿಲ್ಲಿಸಿ ಅಕಲ್ನ ಒಂದು ಈ ನೆಲೆ ಇನಿಷಿಯಲ್ ಬೋರ್ಡ್ ಅಂಡ್ ನಮ್ಮ ಅಡ್ವಾನ್ಸ್ ಆಗಿ ಒಂದು ಬೋರ್ಡ್ ನಿಲ್ಲಿಸಿ ಅಂಡ ಆಕ್ಚುಲಿ ಅಂಚತ್ತು ಆಕ್ಚುಲಿ ಒಂದು ಬೊಕ್ಕಕುಲು ಎಂಚಿನ ಬಂದಾಗ ಅಡ್ವಾನ್ಸ್ ಆದ ಎಂಚ ಬಂದಾಗ ಮಾಯಾವಾದಿ ನಕಲು ಇನಿಷಿಯಲ್ ದೇವೇರ್ನ ಒಂಜಿ ರೂಪ ಇನಿಷಿಯಲ್ ಅದು ನಂಗೆ ಕಾನ್ಸಂಟ್ರೇಟ್ ಮಾಡ್ಬರ್ಬೋದು ಆಂಡ ನಾವು ಮಂತ್ ಬೊಕ್ಕ ದೇವೇರ ರೂಪ ಹೆಚ್ಚು ಅಂಚಿಂದ ಅವು ತಪ್ಪು. ಅಂಚ ಮೂಲ ಒಂದು ಪಂಚೋಪಾಸನ ಅದು ಕ್ರಮವಾದ ಬೆಳವಣಿಗೆ ವಿದ್ಯುತ್ ಅಗ್ನಿ, ವಿದ್ಯುತ್, ಸೂರ್ಯ, ಜೀವರಾಶಿ, ಶಿವ ಮತ್ತು ಕಡೆಯದಾಗಿ ವಿಷ್ಣುವಿನ ಆಂಶಿಕ ಅಭಿವ್ಯಕ್ತ ಪರಮಾತ್ಮ ರೂಪದಲ್ಲಿ ವರಿಷ್ಠವನ್ನು ಪೂಜಿಸುವುದು. ಇದೆಲ್ಲವನ್ನು 2ನೇ ಅಧ್ಯಾಯದಲ್ಲಿ ಚೆನ್ನಾಗಿ ವರ್ಣಿಸಲಾಗಿದೆ. ಆದರೆ 3ನೇ ಅಧ್ಯಾಯದಲ್ಲಿ ವಿಷ್ಣು ಪೂಜೆ ಅಥವಾ ಶುದ್ಧ ಭಕ್ತಿ ಸೇವಾ ಹಂತವನ್ನು ಮುಟ್ಟಿದ ಮೇಲೆ ಮುಂದಿನ ಬೆಳವಣಿಗೆ ಒಂದು ಬಾಯಿ ಬೊಕ್ಕ ನೆಕ್ಸ್ಟ್ ಮೂಜಿನ ಅಧ್ಯಾಯ ವಿಷ್ಣು ಪೂಜೆ ಮಂತದ್ದು ಶುದ್ಧ ಭಕ್ತಿ ಸೇವೆ ಒಂದು ನನ್ನೊಂಚೂರು ಅಡ್ವಾನ್ಸ್ ವಿಧಿಸಲಾಗಿದೆ. ಮತ್ತು ಇಲ್ಲಿ ವಿಷ್ಣು ಪೂಜೆಯ ಪರಿಪಕ್ವ ಹಂತವನ್ನು ಹೃದಯ ಪರಿವರ್ತನೆ ಸಂಬಂಧಿಸಿದಂತೆ ಸೂಚಿಸಲಾಗಿದೆ. ವಿಷ್ಣು ಪೂಜೆಯ ಪರಿಪಕ್ವ ಬಂದಾಗ ಪರಂದು ದಿನ ಅಂಚಾದ ನಮ್ಮ ವಿಷ್ಣು ಪೂಜೆ ಬಂದು ನಮ್ಮ ಪಕ್ವ ಅವಳು ಪನ್ನಾಗ ಕಾಯಿ ಉಪಯೋಗ ಕಾಯಿ ಪನ್ನಾಗ ನಮ್ಮ ಬಿಗಿನರ್ಸ್ ಒಂದು ನಿಮಿಷ ಅವಿಪಕ್ವವನ್ನ ಕಾಯಿ ಪರಿಪಕ್ವವನ್ನಾಗ ಪರ್ನು ಅಂಚ ನೆಕ್ಸ್ಟ್ ಪ್ರೊಸೆಸ್ ಮುಂದಿನ ಚಾಪ್ಟರ್ ಎಂಚಿನ ವಿಷ್ಣು ಪೂಜೆ ಮಂತ್ ನಮ್ಮ ಪರ್ಫೆಕ್ಟ್ ಆವಡು ಪರ್ಫೆಕ್ಷನ್ ಪರಿಪಕ್ವ ಹಂತವನ್ನು ಹೃದಯ ಪರಿವರ್ತನೆಗೆ ಸಂಬಂಧಿಸಿದಂತೆ ಸೂಚಿಸಲಾಗಿದೆ. ನೆಕ್ಸ್ಟ್ ಆಧ್ಯಾತ್ಮಿಕ ಸಂಸ್ಕೃತಿಯ ಸಮಗ್ರ ಪ್ರಕ್ರಿಯೆಯು ಜೀವಿಯ ಹೃದಯ ಪರಿವರ್ತನೆ ಮಾಡುವ ಧ್ಯೇಯದಿಂದ ಕೂಡಿದ್ದಾಗಿದೆ. ಅಂತ ಮೈನ್ ಎಂಚಿನ ಬಂದಾಗ ಪ್ರಕ್ರಿಯೆ ನಮ್ಮ ಹೃದಯ ಚೇಂಜ್ ಆಗೋದು. ಇತ್ತ ಹೃದಯ ಕಲುಷಿತ ಮನ್ನ ಕಂಟಾಮಿನೇಟೆಡ್ ಅವು ಚೇಂಜ್ ಆವಡು. ಎಂಚ ಚೇಂಜ್ ಆಪಿನಿ ಹರಿನಾಮ ಮಂತ್ ನಮ್ಮ ಹೃದಯ ಚೇಂಜ್ ಆಗೋದು. ಈ ಪರಿವರ್ತನೆಯು ಜೀವಿಯು ಅಧೀನ ಸೇವಕನಾಗಿ ಪರಂಪ್ರಭುವಿನೊಂದಿಗೆ ಹೊಂದಿರುವ ನಿತ್ಯ ಸಂಬಂಧವನ್ನು
ಕುರಿತದ್ದಾಗಿರುತ್ತದೆ. ಪ್ರಭುಪಾದ ಬಂಬಿನಿ, ದ ಡ್ಯೂಟಿ ಆಫ್ ಸೋಲ್ ಈಸ್ ಟು ಬಿಕಮ್ ಸಬಾರ್ಡಿನೇಟ್ ಟು ದಿ ಸೂಪರ್ ಸೋಲ್. ಸಬಾರ್ಡಿನೇಟ್ ಬಂದಾಗ ಅಧೀನ. ಈ ನಮ್ಮ ಆತ್ಮದ ಈ ಕೆಲಸ ಹೆಂಚಿನ ಬಂದಾಗ ಭಗವಂತನ ತೀರ್ಥರೂಪ ಮೂಲವೇನೆ ಬರೋದಿಲ್ಲ ತುಲೆ. ಜೀವಿಯು ಅಧೀನ ಸೇವಕನಾಗಿ ಪರಬ್ರಹ್ಮವನ್ನು ಹೊಂದಿರುವ ನಿತ್ಯ ಸಂಬಂಧ. ಒಂದು ನಮ್ಮ ಜೀವೇರ ಸ್ವರೂಪವೇ ನಿತ್ಯ ಕೃಷ್ಣದಾಸ್. ನಮ್ಮ ನಿತ್ಯ ಸಂಬಂಧ ಎಂಜನವನ್ನ ನಮ್ಮ ಭಗವಂತನ ನಿತ್ಯ ಸೇವಕೆ ಅಂಚಾದ ನಮ್ಮ ಅರೇಗ ಸೇವೆ ಮನ್ಬೋದು. ಒಂದು ನಮ್ಮ ನಿಜವಾದ ಸಂಬಂಧ. ಈ ಸಂಬಂಧವೇ ಜೀವಿಯ ಶಾಶ್ವತ ಸ್ವರೂಪವಾಗಿದೆ. ಜೀವೇರ ಸ್ವರೂಪವೇ ನಿತ್ಯ ಕೃಷ್ಣದಾಸ್. ಭಗವಂತನ ಸೇವೆ ಮನ್ಪುನನೇ ನಮ್ಮ ನಿಜವಾಯಿನ ಸ್ವರೂಪ. ಆಡೈತೆ ನಮ್ಮ ಸೇವೆ ಬಿಡ್ತಾ ಏರ್ನೇನ ಸೇವೆ ಮಾಡೋದಿಲ್ಲ. ನಮ್ಮ ಭಗವಂತನ ಸೇವೆ ಮಾಡೋದು ನಿಜ. ಆಂಡ ವಾಪಸ್ ನಮ್ಮ ನಿಜವಾದ ಸ್ವರೂಪವು ಬರೋಡಿಗೆ. ಹೀಗಾಗಿ ಭಕ್ತಿ ಸೇವೆಯು ಮುಂದುವರಿದಂತೆ ಹೃದಯ ಪರಿವರ್ತನೆಯ ಪ್ರಕ್ರಿಯೆಯು ಪ್ರಕಟವಾಗ್ತಾನೆ. ಭಕ್ತಿ ಸೇವೆ ಬಂದದ ನಮ್ಮ ಹೃದಯ ಪರಿವರ್ತನೆ ಆಗ. ಸ್ಟಾರ್ಟಿಂಗ್ ಬಂದಾಗ ನಂಗೆ ಆಸಕ್ತಿ ಪೂಜೆ ಆನ ನಮ್ಮ ಸೇವೆ ಮಂತ್ ನಂಗೆ ಅದಾಕೊಂಡು ದಿನ ಪೋಯ್ಲಕ್ಕನೆ ಎಸ್ ಇಂಕ್ ಜಾಸ್ತಿ ಸೇವೆ ಮಾಡ್ಕೊಡು, ಜಾಸ್ತಿ ಮಾಡ್ಕೊಡು. ಇಂಚಿಂದ ನಂಗೆ ಡಿಸೈರ್ ಬರ್ಬೋದು. ಪ್ರಪಂಚವನ್ನು ಆಳುವನೆಂಬ ಮಿಥ್ಯಾ ಭಾವನೆಯ ಮೂಲಕ ಪಡುವ ಐಕ ಭೋಗ ಭಾವನೆಯಿಂದ ಕ್ರಮವಾಗಿ ವಿರಕ್ತಿ. ನಮ್ಮ ಮಿಥ್ಯ ಭಾವನೆ ಜನ ಬಂದಾಗ ಯಾನ್ ಯಜಮಾನೆ, ಯಾನ್ ಪ್ರಪಂಚನು ಆಳುವೆ. ಭೋಕ್ತಾರ ಏಕನಾಥ ಪ್ರಸಾಂ ಸರ್ವಲೋಕ ಮಹೇಶ್ವರಂ, ಕಂಟ್ರೋಲರ್ ಕೃಷ್ಣೆ. ನಮ್ಮತ್ ಎಂಜಾಯರ್ಲ ಕೃಷ್ಣೆ, ಭೋಕ್ತಾರಲ್ಲ ಕಂಟ್ರೋಲರ್ಲ ಅಂಚ ಮಿಥ್ಯ ಭಾವನೆಗೆ ನಮ್ಮ ಮಿಥ್ಯ ಭಾವನೆ ಸುಳ್ಳು. ಯಾನ್ ಪ್ರಪಂಚಂದು ಪನ ಹಿರಣ್ಯಕಶಿಪುನ ಭಾವನೆ ಅಂಚೇತನ್. ಎಸ್ ಯಾನ್ ನಾಂಡರ್ ಪ್ರಪಂಚ ಕೃಷ್ಣನ ಅಂಡರ್ ಅಂಚದ ಐತಮಿತ ನಂಗೆ ವಿರಕ್ತಿ ಬೋರ್ಡಿಗೆ ವಿರಕ್ತಿ ಬನ ಫುಲ್ ಸ್ಟಾಪ್. ಭಗವಂತನಿಗೆ ಪ್ರೀತಿ ಸೇವೆಯನ್ನು ಸಲ್ಲಿಸುವ ಪ್ರವೃತ್ತಿಯಲ್ಲಿ ನಿರಂತರ ಬೆಳವಣಿಗೆ ಇವೆ ಈ ಪ್ರತಿಕ್ರಿಯೆಗಳು. ಅಂಚ ಐಕ್ ನಮ್ಮ ಫುಲ್ ಸ್ಟಾಪ್ ಆಡೋಡು ಐಕ್ ಮಿಥ್ಯ ಭಾವನೆ ಯಾನು ಪ್ರಪಂಚನ ಆಳುವೆ ಬಂಪಿನ ಬಕ ಓಯ್ನ್ ಮನ್ಪೋಡು ಭಗವಂತಗ ಪ್ರೀತಿ ಸೇವೆ. ವಿಧಿಭಕ್ತಿ ಅಥವಾ ಶರೀರ ಅವಯವಗಳಿಂದ ಈಗಾಗಲೇ ತಿಳಿಸಿದಂತೆ ಕಣ್ಣುಗಳು, ಕಿವಿಗಳು, ಮೂಗು, ಕೈಗಳು ಮತ್ತು ಕಾಲುಗಳು ಕ್ರಮಬದ್ಧ ಭಕ್ತಿ ಸೇವೆಯನ್ನು ಇಲ್ಲಿ ಮನಸ್ಸಿಗೆ ಸಂಬಂಧ ಹೇಳಲಾಗಿದೆ. ನೋಡಿ ಬಂದಾಗ ವಿಧಿಭಕ್ತಿ ಬಂದ ಮೈತೆ ಮನ್ಪುಡ ಅಂಜ ವಿಧಿಭಕ್ತಿ ಅಂಚ ನಮ್ದಾದ ಮನ್ಪುಡೈತೆ ಕಣ್ಣನು ಕೆಬಿನ್ ಕನ್ನಡ ಕೃಷ್ಣನ್ ತೂವೋಡು, ಕೆಬಿಟ್ ಕೃಷ್ಣನ ಬಗ್ಗೆ ಕೇನೋಡು, ಮೂಂಕುಡು ಕೃಷ್ಣನ್ ಪಾರ್ದಿನ ಫ್ಲವರ್ಸ್ ನಲ್ಲಿ ಮನ್ಪೋಡು, ಬಾಯಿಡ್ ಕೃಷ್ಣ ಪ್ರಸಾದ್ ತಿನ್ನೋಡು, ಬೊಕ್ಕ ಕೃಷ್ಣನ ಬಗ್ಗೆ ಪಾತಿರೋಡು, ಕೈಟ್ ಕೃಷ್ಣನ ದೇವಸ್ಥಾನ ಕ್ಲೀನ್ ಮಾಡ್ಬೋಡು, ಕಾರಡ್ ಕೃಷ್ಣನ ದೇವಸ್ಥಾನದ ಕಡೆ ಹೋಗೋಡು. ಇಂಚ ನಮ್ಮ ನದ ಅನ್ಬೋಡು ನಮ್ಮ ಶರೀರದ ಪ್ರತಿಯೊಂದು ಅಂಗಲ್ಲ ಭಗವಂತನ ಸೇವೆಗೆ ನಮ್ಮ ಯೂಸ್ ಮಾಡ್ಬೋದು. ಅವಾಗ ಮನಸ್ಸು ದದಾಕೊಂಡು ಕ್ರಮಬದ್ಧ ಭಕ್ತಿ ಸೇವೆಯನ್ನು ಇಲ್ಲಿ ಮನಸ್ಸಿಗೆ ಸಂಬಂಧ ಒತ್ತಿ ಹೇಳಲಾಗಿದೆ. ಮನಸ್ಸು ಶರೀರದ ಎಲ್ಲ ಅವಯವಗಳ ಕ್ರಿಯೆಗಳಿಗೆ ಪ್ರಚೋದಕವಾಗಿದೆ. ಇಂಚಿನ ಬಂದಾಗ ಡೇಂಜರಸ್ ಇಂಚಿನ ಬಂದಾಗ ಮನಸ್ಸು ಮಾತ್ರ ಕಾರಣ ಅವೇ ಮನಸ್ಸು. ಸಿಗಲ ಭಕ್ತಿವಂತ ಸರಸ್ವತಿ ಠಾಕೂರ್ ಬಂದ್ಬಿನಿ ಕಾಂಡೆ ಲಕ್ಕಿ ಬೆಟ್ಟಿಗೆ ಮೈಪು ಸುಡಿಡು ಒಂಜಿ ಸಾರ ಸರ್ತಿ ಹಾಕೋಡಿಗೆ ಮನಸ್ಸು ಇವಾಗ ರಾತ್ರಿ ಜಪ್ಪುನಾಗ ಪರತ್ ಚಪ್ಪಲ್ ಐಟು ಒಂಜಿ ಸಾರ ಸರ್ತಿ ಹಾಕೋಡಿಗೆ ಮನಸ್ಸು ಮನಸ್ಸೇ ಮನ್ಬೋದು ಮಾತ ಅವು ಬೋರ್ಡು ಒಂದು ಬೋರ್ಡು. ಮನಸ್ಸು ಶರೀರದ ಎಲ್ಲ ಅವಯವಗಳ ಕ್ರಿಯೆಗಳಿಗೆ ಪ್ರಚೋದಕವಾಗಿದೆ. ನಿಯತವಾದ ಭಕ್ತಿ ಸೇವೆಯನ್ನು ನಡೆಸುವುದರಿಂದ ಭಕ್ತಿಯಲ್ಲಿ ಹೃದಯ ಪರಿವರ್ತನೆ ತೋರುವುದೆಂದು ಸರ್ವತಾ ನಿರೀಕ್ಷೆ. ಅಂಚದು ಭಕ್ತಿ ಸೇವೆ ಅಂತ ಮನಸ್ಸು ಗಂಟಗೂ ಬರ್ತದೆ, ಸುಲಾಭಡು ಬರ್ತದೆ. ಅಂತ ಬದಲಾವಣೆಯು ಉಂಟಾಗದಿದ್ದರೆ ಭಗವಂತನ ಪವಿತ್ರ ನಾಮ ಕೀರ್ತನೆಯಿಂದಲೂ ಕರಗದ ಈ ಹೃದಯವನ್ನು ಉಕ್ಕಿನದೆಂದು ಭಾವಿಸಬೇಕು. ತುಲೆ ಗರ್ಭದ ನಮ್ಮ ಒಲಯ ಹೃದಯ ಭಗವಂತನ ಪವಿತ್ರ ನಾಮ ನಮ್ಮ ಕೀರ್ತನ ಮಂತಂದ್ರೆ ಜಪ ಮಂತಂದಿಲ್ಲ ಆಂಡಲ ಉಲೈ ಚೇಂಜ್ ಆಗ್ತದೆ. ನೆಂಚಿನ ಗರ್ಭ ಭಯಂಕರ ಗಟ್ಟಿ ಉಂಟು ಮೆಲ್ಟ್ ಆಗುಚಿ ಅಷ್ಟೇ.
ಭಾವಿಸಬೇಕು ಅಷ್ಟೇ. ಶ್ರವಣ ಮತ್ತು ಕೀರ್ತನೆಗಳೆಂಬುದು ಭಕ್ತಿ ಸೇವಾ ಆಚರಣೆ ಎರಡು ಮೂಲಾಂಶಗಳನ್ನು ನಾವು ಸದಾ ನೆನಪಿನಲ್ಲಿಡಬೇಕು. ಅಂಚ ಶ್ರವಣ ಕೀರ್ತನ ಮಸ್ತ್ ಇಂಪಾರ್ಟೆಂಟ್. ಶ್ರವಣ ಬನ್ನಕ್ಕೆ ಏನು, ಕೀರ್ತನ ಬನ್ನಾಗ ಮಾತ ಬರ್ಪುನ ಇಟ್ಟು ಕೀರ್ತನ ಕ್ಲಾಸ್ ಮನ್ಪುನಲ್ಲಿ ಬರ್ಪುನ ಮಾತಾಡಿ ಬರ್ಪುನ ಕೀರ್ತನ ಅವುಗಳನ್ನು ಸರಿಯಾಗಿ ಆಚರಿಸಿದರೆ ಭಾವೋದ್ರೇಕದ ಪ್ರಕ್ರಿಯೆಯಾಗಿ ಕಣ್ಣುಗಳಲ್ಲಿ ನೀರು ಮತ್ತು ಮೈಯಲ್ಲಿ ರೋಮಾಂಚನ ಕಾಣಿಸಿಕೊಳ್ತದೆ. ಸರಿಯಾದ ನಮ್ಮ ಭಕ್ತಿ ಸೇವೆ ಮಂತಾಡ ನಮ್ಮ ಎಕ್ಸ್ಟಸಿಗಳ ಬೋಪ ಕನ್ನಡ ನೀರ್ಲ ಬರ್ಕೊಂಡು ಜನ್ಮಿ ಮುಖ ನಮ್ಮ ಮೈ ಒಂದು ಕುಜಲ್ ಮಾತ ಮೈತ ಕುಜಲ್ ಮಾತ ಸರ್ತ ಉಂಟುಂಟು ಒಂದು ಮಾತಾಪಣ. ಇವು ಸಹಜ ಪರಿಣಾಮಗಳು ಮತ್ತು ದೇವೋತ್ತನ ಪ್ರೇಮದ ಪರಿಪೂರ್ಣ ಹಂತವನ್ನು ತಲುಪುವ ಮುನ್ನ ಉಂಟಾಗುವ ಭಾವ ಹಂತದ ಮೊದಲ ಚಿಹ್ನೆಗಳು. ಒಂದು ಬಂದಾಗ ಭಾವ ಇಂಚ ಬರ್ತನದವನ್ನ ನಾವು ಭಾವ ಸ್ಟೇಜಿಗೆ ಹೋತಂದ ಅರ್ಥ. ನಿಜವನ್ನ ಶ್ರದ್ಧಾ, ಸಾಧು ಸಂಘ, ಭಜನೆ ಕ್ರಿಯೆ, ಅನರ್ಥ ನಿವೃತ್ತಿ, ನಿಷ್ಠ, ರುಚಿ, ಆಸಕ್ತಿ, ಭಾವ, ಪ್ರೇಮ ಅಂಚದು ಒಂದು ಮಾತ್ರ ಸಿಂಪ್ಟಮ್ಸ್ ಬರ್ತಂಡ ನಮ್ಮ ಭಾವ ಸ್ಟೇಜ್ಗಳು ಅಂದ ಅರ್ಥ ಆಗಿ. ಭಗವಂತನ ಪವಿತ್ರ ನಾಮದ ಸತತ ಶ್ರವಣ ಮತ್ತು ಕೀರ್ತನೆಗಳ ನಂತರವೂ ಪ್ರತಿಕ್ರಿಯೆ ಉಂಟಾಗದಿದ್ದರೆ ಅದಕ್ಕೆ ಅಪರಾಧಗಳೇ ಕಾರಣವೆಂದು ಎನಿಸಬಹುದು. ಅಂಚತುಲೆ ಒಂದು ಮಾತು ಮಂತದಿಲ್ಲ ನಮ್ಗೆ ಒಂದು ಸಿಂಪ್ಟಮ್ಸ್ ಬರ್ತಿದ್ದೀರಾ ನಮ್ಮ ಅಪರಾಧ ಮಂತ್ರಲ್ಲ ಎಂಚ ಬಂದಾಗ नदिया गोद्र में नित्यानंद महाजन पतियाचे नामे रट जीवे रे करण श्रद्धावान जाना है श्रद्धावान जाना है श्रद्धावान जाना है श्रद्धावान जाना है. ओके अपराध शून्य हो बेला हो कृष्ण ना अपराध इज्जंद शून्य बना दाल इज्जंद कृष्ण नाम नम पनोड़ी बोका गुरुजी अहंकार मता होया निताय पाद पशरिया अहंकार मता होया निताय पाद पशरिया असत्य रे सत्या कोरी मानी ओ निताय पाद कमला कोटी चंद्र शुष पनगा ಅವಲಾಂಚನೆ ನಿಜವನ್ನ ಅಪರಾಧ ಅಂತಂದ ನಂಗೆ ಒಂದು ಮಂತ್ ಸಿಂಪ್ಟಮ್ಸ್ ಬರ್ಬೋದು. ಇದು ಸಂದರ್ಭದ ಅಭಿಪ್ರಾಯವಾಗಿದೆ. ಭಗವಂತನ ಪವಿತ್ರ ನಾಮ ಸಂಕೀರ್ತನೆ ಮೊದಲಲ್ಲಿ ಭಕ್ತನು ಪವಿತ್ರ ನಾಮದಡಿಯಲ್ಲಿ 10 ಬಗೆಯ ಅಪರಾಧಗಳಿಂದ ದೂರ ಇರುವ ಬಗ್ಗೆ ಜಾಗರೂಕನಾಗಿರ್ಬೇಕು. ನಿಕ್ಲೆ ಮಾತಲ್ಲಿ ಗೊತ್ತು ಒಪ್ಪೋಡು 10 ಎಸ್ ಮಾತಲ್ಲಿ ಗೊತ್ತು ಅದು 10 ಅಪರಾಧ ನಿಮಿಷ ಓಪನ್ ಅನ್ಮ್ಯೂಟ್ ಮಂತಂದ್ರೆ ಎಸ್ ಮಾತಲ್ಲಿ ಗೊತ್ತು ಅದು 10 ರೀತಿಯ ಅಪರಾಧ. ಎಸ್ ಹರೇ ಕೃಷ್ಣ ಅನ್ಮ್ಯೂಟ್ ಬಂತದೆ ಗೊತ್ತು ಅದೇ ಮಾತಾಗಲ್ಲ ಹಿಂಗ್ ಕಾಂಡೆ ಒಂದು ಶಿಕ್ಷಾಶ್ರಮ 10 ಅಪರಾಧ ಓದುವ ಅಲ್ಲ ಎಸ್ ಗೊತ್ತು ಅದ ಮಾತಾಗಲ್ಲ. ಹರೇ ಕೃಷ್ಣ ಪಾತೆರೋಲಿ ಅನ್ಮ್ಯೂಟ್ ಬಂತದೆ. ಹರೇ ಕೃಷ್ಣ ಪ್ರಭು ಗೊತ್ತುನ್ನದೆ 10 ಅಪರಾಧ ಗೊತ್ತುನ್ನದೆ ಪ್ರಭು. ಓಕೆ ಎಸ್ ಡನ್. ಓಕೆ ಅಂಜದು 10 ಅಪರಾಧ ಒಂದೇನು ನಮ್ಮ ಭಕ್ತನು ನಾಮದಲ್ಲಿ 10 ಬಗೆಯ ಅಪರಾಧಗಳನ್ನು ದೂರವಿರೋ ಬಗ್ಗೆ ಜಾಗರೂಕನಾಗಿರ್ಬೇಕು. ಇಲ್ಲದಿದ್ದರೆ ವಿಯೋಗ ಭಾವನೆಯ ಪ್ರಕ್ರಿಯೆಗಳಾದ ಕಣ್ಣೀರು ಮತ್ತು ರೋಮಾಂಚನ ಕಾಣುತ್ತೆ. ಅಂಚಾದ ಅಪರಾಧ ಮತ್ತು ನಂಗೆ ಒಂದು ಬರ್ಪೂಜಿಗೆ ಭಾವ ಹಂತವು 8 ದಿವ್ಯ ಕುರುಗಳಾದ ಜಡತೆ, ಸ್ವೇದ, ರೋಮಾಂಚ, ಗದ್ಗದ, ಕಂಪನ, ದೇಹ ಮಂಕವಾಗುವುದು, ಕಣ್ಣೀರು ಮತ್ತು ಸಮಾಧಿಗಳಿಂದ ವ್ಯಕ್ತವಾಗುವುದು. ಒಂದು ಮಾತ ಭಕ್ತಿ ರಸನ ಸಿಂಧು ನೆಕ್ಟರ್ ಆಫ್ ಡಿವೋಷನ್ ಉಂಡು ಬಾಬಾ ಸ್ಟೇಜ್ ಒಂದು ಮಾತ ಸಿಂಪ್ಟಮ್ಸ್ ವರ್ಕೊಂಡ್ಗೆ ಶ್ರೀಲಾ ರೂಪ ಗೋಸ್ವಾಮಿಗಳ ಭಕ್ತಿ ರಸನ ಸಿಂಧು ಎಂಬ ಗ್ರಂಥವು ಈ ಕುರುಗಳನ್ನು ವಿವರಿಸುತ್ತದೆ ಅಲ್ಲದೆ ಕ್ರಮವಾದ ಹಾಗೂ ವೇಗವಾದ ಅಭಿವ್ಯಕ್ತಿಯನ್ನು ಒಳಗೊಂಡ ಇತರ ದಿವ್ಯ ಬೆಳವಣಿಗೆಗಳನ್ನು ವಿಶದವಾಗಿ ವರ್ಣಿಸುತ್ತದೆ. ಒಂದು ಮಾತಾಯಿಟ್ಟುಂಡು ಎಸ್ ಸುಲಭ ಮೆಚ್ಚುಗೆ ಗಳಿಸಲು ಎಲ್ಲ ಕುರುಗಳನ್ನು ಅನುಕರಿಸುವ ವಿವೇಕಹೀನ ಆರಂಭಿಕರಿರುತ್ತಾರೆ. ಅವರಿಗೆ ಸಂಬಂಧಿಸಿದಂತೆ ಶ್ರೀಲ ವಿಶ್ವ ಚಕ್ರವರ್ತಿ ಠಾಕೂರು ಇವನ್ನೆಲ್ಲ ವಿಮರ್ಶಾತ್ಮಕವಾಗಿ ಚರ್ಚಿಸಿದ್ದಾರೆ. ಸುಲಭ ಮೆಚ್ಚುಗೆ ಪನ್ನಗ ಮುಕುಲ್ ಮಾತಾ ಸಹಜಿಯಾಸ್ ವಿವೇಕಹೀನ ಆರಂಭಿಕರು ಮೇರೆ ಒಂದು ವಿಶ್ವನಾಥ ಚಕ್ರವರ್ತಿ ಆಗಲೇ ವಿಶ್ವನಾಥ ಚಕ್ರವರ್ತಿ ಅಂತೇರಿಗೆ ವಿಶ್ವನಾಥ ಚಕ್ರವರ್ತಿಗಳಲ್ಲದೆ ಶ್ರೀಲ ರೂಪಗೋಸ್ವಾಮಿಗಳು ಸಹ ಇವುಗಳನ್ನು ವಿಮರ್ಶಾತ್ಮಕ ದೃಷ್ಟಿಯಿಂದ ನಿರೂಪಣೆ ಮಾಡಿದ್ದಾರೆ. ಕೆಲವೊಮ್ಮೆ ಮೇಲಿನ ಈ ಎಲ್ಲ 8 ಭಾವೋದ್ರೇಕ ಕುರುಗಳನ್ನು ಪ್ರಾಕೃತ ಭಕ್ತರು ಪ್ರಾಕೃತ ಸಹಜಿಯ ತುಲೆ ಸಹಜಿಯ ಬಂದಾಗ ನಿಕ್ಲು ವೃಂದಾವನಕ್ಕೆ ಬೈ 8 ಜನ ಬೈದ್ರು ಗೊತ್ತುಜಿ ವೃಂದಾವನಡ್ ನಮ್ಮ
ರಾಧಾ ದಾಮೋದರ ಟೆಂಪಲ್ ಪೋಪಿನ ಅಲ್ಪ ಅವನ ಸಾಧಿ ನಮ್ಮನ್ನು ಓಣಿದಲ್ಪ ಉಂತಾವೆ ಇವಾಗ ನಮ್ ನಡ್ತೊಂದು ಬೋರ್ಡ್ ಅಲ್ಪ ಮಸ್ತ್ ಜನ ಗೋಪೀಸ್ ಡ್ರೆಸ್ ಪಾಡ್ದು ಬರ್ಬೇರು ಅಕ್ಲು ಅನ್ಬೇನಿ ಎಂಚ ಮೇ ಗೋಪಿ ಹೂ मैं कल कृष्णा के साथ मैं गोपी डांस किया मुकुल माता सहजी अनकल नंक दादा अपनु यस मुकुल गोपी अंद अपना नंक उंद माता तो एक फिलासफी गोत्तिजे नम दादा अपा इंचाप मुकुल गोपी मुख अकुल गोपी नकल होता सहजी बंदा प्रभुपद बंदिनी दे आर मेकिंग कृष्णा चीप बन्ना कृष्ण दाय अकनोटी बदनली कृष्ण बेद बेलेज कृष्ण ಏರ್ ಪನ್ನಗ ಏನ ಒಟ್ಟಿಗೆ ನಲ್ತೆ ಹಾಕೊಂಡು ಬಂದು ಪೂಜೆರಿಗೆ ಪ್ರಬೋಧ ಬಂದೆ ಅಡ್ವಾನ್ಸ್ ಡಿವೋಟೀಸ್ ಅಂಜೆ ಮಗು ಮಗ ಸಹಜಿಯಾಸ್ ಅಂಜೆ ಬಕ ಅವಳು ವೃಂದಾವನ ಮಸ್ತ್ ಭಾಗವತ ಸಪ್ತಾಹ ಕೂಡ ಹಾಕೊಂಡು ಅಕುಲ ಸಹಜಿಯ ದೇವನ ಅಕುಲ್ ಡೈರೆಕ್ಟ್ ರಾಸಲಿ ಇಲ್ಲದ ಬಗ್ಗೆ ಬಂದ್ಬಿಟ್ಟು 10th ಕ್ಯಾಂಟೋ ಇದು ನಮ್ಮ 2nd ಕ್ಯಾಂಟೋ ಇಲ್ಲ ಅಂಚ ಇಂಚಿಂದ ಮಸ್ತ್ ಜನ ಉಳ್ಳೇ ಅನುಕರಿಸುತ್ತಾರೆ ಅಕುಲ್ಕೊಂಡು ಯಾಲ್ಲ ಎಕ್ಸ್ಟಸಿ ಪೋಯೆ ಭಾವಗ ಪೋಯೆ ಆದರೆ ಕಪಟ ಭಕ್ತನು ಅನೇಕ ನಿಷಿದ್ಧ ಪದಾರ್ಥಗಳ ವ್ಯಸನೀಯದಾಗ ಕೃತ್ರಿಮ ಕುರುಗಳನ್ನು ಆ ಕ್ಷಣ ಕಂಡುಹಿಡಿಯಬಹುದು. ಭಕ್ತನ ಚಿಹ್ನೆಗಳಿಂದ ಭೂಷಿತನಾದರೂ ಧೂಮಪಾನ, ಸುರಾಪಾನ ಮತ್ತು ಅನೈತಿಕ ಸ್ತ್ರೀ ಸಂಬಂಧಗಳಿಗೆ ವಶನಾದ ವ್ಯಕ್ತಿಯು ಮೇಲೆ ಹೇಳಿದ ಎಲ್ಲ ಭಾವದ ಚಿಹ್ನೆಗಳನ್ನು ಹೊಂದಿರಲು ಸಾಧ್ಯವಾಗುತ್ತದೆ. ಅಂಚದು ಒಂದು ಮಾತ ಮಂತೊಂದಿತ್ತಿನಗಳಿಗೆ ಅವು ಸಿಂಪ್ಟಮ್ಸ್ ಬರ ಸಾಧ್ಯ ಇದೆ. ಆದರೆ ಕೆಲವು ವೇಳೆ ಈ ಲಕ್ಷಣಗಳನ್ನು ಬೇಕಂತಲೇ ಅನುಕರಿಸಲಾಗುತ್ತದೆ. ಆದ್ದರಿಂದ ಶ್ರೀಲ ವಿಷ್ಣು ಚಕ್ರವರ್ತಿಗಳು ಅನುಕರಣೆ ಮಾಡುವವರನ್ನು ಕಲ್ಲು ಹೃದಯಗಳೆಂದು ದೂಷಿಸಿದ್ದಾರೆ. ಅನುಕರಣೆ ಅನುಸರಣೆ ಇತ್ತ ಪ್ರಭುಪಾದ ದಿನಕ್ಕೆ 2 ಗಂಟೆ ಜೊತೆ ನಮ್ಗೆ ಅನುಕರಣೆ ಅಂತ ನಮ್ಮ 5 ಗಂಟೆ చెప్పೋದು ಶುದ್ಧ ಭಕ್ತಿ ಮಂದಿರ ಅನುಕರಣೆ ಇಚ್ಚಿ ಅನುಸರಣೆ ಮಾಡ್ಕೊಂಡು ನಮ್ಮ ಅನುಕರಣೆ ಅದು ಇಮಿಟೇಷನ್ ಈಸ್ ಡೇಂಜರಸ್. ಪ್ರಭುಪಾದ ಅಂತ ದಿವ್ಯ ಲಕ್ಷಣಗಳ ಪ್ರತಿಬಿಂಬ ಇವರ ಮೇಲೆ ಪರಿಣಾಮ ಬೀರುತ್ತದೆ. ಆದರೂ ಅವರು ನಿಷಿದ್ಧ ಅಭ್ಯಾಸವನ್ನು ಬಿಡದಿದ್ದರೆ ಅವರು ದಿವ್ಯ ಸಾಕ್ಷಾತ್ಕಾರ ಭರವಸೆ ಸ್ವಲ್ಪವೂ ಇಲ್ಲದ ಸ್ಥಿತಿಯಲ್ಲಿ ಉಳಿದು ಬಿಡುತ್ತಾರೆ. ನಿಷಿದ್ಧ ಅಭ್ಯಾಸ ಅವನ್ ಮಾತ ಬುಡೋಳಿಗೆ ಅವನ್ ಬುಡಿದಿರ ಒಂದಿನ ಮಾತು ಬರ್ರ ಅಂತ ಆಪುಜಿ ಓಕೆ ಸುಮಾರು ಓಕೆ. ಶ್ರೀ ಚೈತನ್ಯರು ಕಪಾರಿನ ಶೀಲ ರಮಾನಂದರಾಯರನ್ನು ಗೋದಾವರಿ ತೀರದಲ್ಲಿ ಸಂದರ್ಶಿಸಿದಾಗ ಅವರೆಲ್ಲ ಲಕ್ಷಣ ಬೆಳೆಸಿಕೊಂಡಿದ್ದರು. ಚೈತನ್ಯ ಮಹಾಪ್ರಭು ಸೌತ್ ಇಂಡಿಯಾ ಇತ್ತ ಭಾಗವತ ಎನ್ನ ಚೈತನ್ಯ ಚರಿತಾಮೃತವೇ ಚೈತನ್ಯ ಮಹಾಪ್ರಭು ಸೌತ್ ಇಂಡಿಯಾ ಟೂರು ಓಪೇನ್ ಅಪಗಾರ ರಮನ್ ರಾಯನು ಭೇಟಿ ಹಾಕ್ಯಾರ ಗೋದಾವರಿ ಅಪ್ಪ ಒಂದ್ ಸಿಂಪ್ಟಮ್ಸ್ ಬತ್ತನಿಗೆ ಚೈತನ್ಯ ಮಹಾಪ್ರಭು. ಆದರೆ ರಾಯರ ಸಹಚರರಾಗಿದ್ದ ಅಭಕ್ತ ಬ್ರಾಹ್ಮಣರ ಸನ್ನಿಧಿಯಲ್ಲಿ ಚೈತನ್ಯ ಈ ಲಕ್ಷಣ ನಿಗ್ರಹಿಸಿದರು. ಅಂತ ಅವ್ರು ಇತ್ತಿನ ಮತ ಬ್ರಾಹ್ಮಣರು ರಮನ್ ರಾಯನೊಟ್ಟಿಗೆ ಅಪಗ ಅಕುಲು ಡಿವೋಟೀಸರ್ ಅಂಚದಾರವನ್ನು ಕಂಟ್ರೋಲ್ ಮಾಡ್ತಾರೆ. ಆದಂತ ಕೆಲವು ವೇಳೆ ಇವು ಉತ್ತಮ ಭಕ್ತನ ಶರೀರದಲ್ಲಿ ಸಾಂದರ್ಭಿಕ ಕಾರಣಗಳಿಂದಾಗಿ ಕಾಣಿಸಿಕೊಳ್ಳುವುದಿಲ್ಲ. ಅಂಚಾದ ಮಾತೆಗಳ ತುಜಪಾವಿಜೇರು ಪ್ಯೂರ್ ಡ್ಯೂಟೀಸ್ ಮಾತ್ರ ತುಜಪಾವ. ಆದ್ದರಿಂದ ನಿಜವಾದ ಒಂದೇ ಸಮಾನವಾದ ಭಾವವು ಐಕಾಸಗಳ ಶಮನ, ಶಾಂತಿ, ಭಗವಂತನ ಅಲೌಕಿಕ ಪ್ರೀತಿ ಸೇವೆಯಲ್ಲಿ ಪ್ರತಿಕ್ಷಣ ಉಪಯೋಗಿಸುವುದು ಅವ್ಯರ್ಥ ಕಾಲಾರ್ಥ, ಭಗವಂತನನ್ನು ಸತತವಾಗಿ ಸ್ತೋತ್ರ ಮಾಡುವುದಲ್ಲಿ ಆಸಕ್ತಿ, ನೊಂದು ಮಾತು ತುಲೆ ಶುದ್ಧ ಭಕ್ತನ ಒಂದು ಆಯೇ ಟೈಮ್ ವೇಸ್ಟ್ ಮಾಡ್ಬೂಜಿ ಅವ್ಯರ್ಥ ಕಾಲಾರ್ಥ, ಪ್ರತಿಕ್ಷಣನ್ನು ದೇವರ ಸೇವೆ ಯೂಸ್ ಮಾಡ್ಬೇ ಬೊಕ್ಕ ನಾಮಗಾನಿ ಸದಾ ರುಚಿ ಏಪಲಾಗಿ ಭಗವಂತನ ನಾಮ ಪಂಡ್ರೆ ಮುಂದುಕೊಂಡು ಇಚ್ಛೆಕೊಂಡು ಭಗವಂತನ ನೆಲೆಸಿರುವ ಸ್ಥಳಗಳಲ್ಲಿ ಆಕರ್ಷಣೆ, ಪ್ರೀತಿ ಸ್ಥಳ, ವಸತಿ ಸ್ಥಳ, ಭಗವಂತನ ಇದೆ ವೃಂದಾವನ, ಜಗನ್ನಾಥಪುರಿ, ಮಾಯಾಪುರ ಒಂದೇ ಮಾಡ ಪೋಯರಾಗಿ ಇಚ್ಛೆಕೊಂಡು ಐಕ ಭೋಗಗಳನ್ನು ಪೂರ್ಣ ಔದಾಸೀನ, ಭೌತಿಕ ನೆಟ್ಟಾಗಿ ಆಸಕ್ತಿ ಪೂಜಿ, ಅಭಿಮಾನ ರಾಹಿತ್ಯ, ಮಾನವ ಬೊಡ್ಚಾಗಿ ಹಿಂಗೆ ಮರ್ಯಾದೆ ಬೊಡ್ಚಿ ಎಂಚ ಬಂದಾಗ ನಮ್ಮ ಏರು ಮಾಧವೇಂದ್ರ ಪುರಿ ಅರ್ಧದವನ್ ಪೋಯರು ಅರೆಗೆ ರೆಸ್ಪೆಕ್ಟ್ ತಿಕ್ನಾಗ ಯಾರಲ್ಲಿ ಪಡೆದು ಬಿಡ್ದು ಪೋಯರ್ ಸ್ಟಾರ್ಟ್ ಮಾಡ್ತಾರೆ. ಎಂಚಾದಾಗ್ಲಿ ಈಗ ಶುದ್ಧ ಭಕ್ತನಾಗ್ಲಿ ಮಾನ ಬೊಡ್ಚಿ ಇವುಗಳು ಪ್ರಕಟವಾಗುತ್ತದೆ. ಎಲ್ಲ ಈ ದಿವ್ಯವಾದ ಗುಣಗಳನ್ನು ಬೆಳೆಸಿಕೊಂಡ ಅಸ್ಮ ಹೃದಯದ ಅನುಕರಣಕಾರ ಅಥವಾ ಲೌಕಿಕ ಭಕ್ತನಿಗಿಂತ ಬೇರೆಯಾದ ವ್ಯಕ್ತಿಯು ನಿಜವಾಗಿ ಭಾವಾಂತವನ್ನು ಮುಟ್ಟುತ್ತಾನೆ ಅಂತ ಹೇಳಿ ಅಂಚ ಒಂದು ಮಾತ ಸಿಂಪ್ಟಮ್ಸ್ಗೆ ಭಾವ ಹೋಗೋಣ ಒಂದು ಮಾತ ಸಿಂಪ್ಟಮ್ಸ್ ಒಪ್ಪೋದು. ಪೂರ್ತಿ ಪ್ರಕ್ರಿಯೆಯನ್ನು ಈ ರೀತಿಯಾಗಿ ಸಂಗ್ರಹಿಸಬಹುದು. ಅಪರಾಧ ಬೆಸಗದೆ ರೀತಿಯಲ್ಲಿ ಭಗವಂತನ ಪವಿತ್ರನಾಮವನ್ನು ಕೀರ್ತನೆ ಮಾಡುವ ಮುನ್ನಡೆಯನ್ನು ಸಾಧಿಸಿದ ಮತ್ತು ಪ್ರತಿಯೊಬ್ಬನೊಂದಿಗೆ ಸ್ನೇಹ ತೋರುವ ಭಕ್ತನು ನಿಜವಾಗಿ ಭಗವಂತನನ್ನು ಸ್ತುತಿಸುವ ದಿವ್ಯ ರುಚಿಯಲ್ಲಿ ಸವಿಯುತ್ತಾನೆ. ಅಪರಾಧ ಬುಡ್ದು ನಮ್ಮ ಜಪವನ್ನು ಪಡೆಯುವ ಪ್ರತಿಯೊರಡೆಲ್ಲ ಸ್ನೇಹ
ಆಗ ಒಂದಿನ ಮತ ಟೇಸ್ಟ್ ಮನ್ಪೋಲಿ ಈ ಸಿಂಪ್ಟಮ್ಸ್. ಅಂತ ಸಾಕ್ಷಾತ್ಕಾರದ ಫಲವು ಹೇಳಿದಂತೆ ಎಲ್ಲ ಐಕ ಆಸೆಗಳ ನಿಲುಗಡೆ ಇತ್ಯಾದಿ ಪ್ರತಿಫಲಿತವಾಗುತ್ತದೆ. ಅಂಚದು ಪುನಗ ಏಪ ನಂಗೆ ಇಂಚಿಂತ ಆಕರ್ಷಣೆ ಬರ್ಕೊಂಡು ಐಕದ ಮಿತು ಪನಗ ನಮ್ಮ ಮೆಟೀರಿಯಲ್ ಭೌತಿಕ ಅವು ಆಸೆದ ಮಿತು ನಂಗೆ ತದಾರ್ಪಣಿ ಆಸೆ ಬರ್ಪುಜಿ. ಆರಂಭಿಗರು ಭಕ್ತಿ ಸೇವೆಯ ಕೆಳ ಹಂತದಲ್ಲಿ ಇರುವುದರಿಂದ ಅವಶ್ಯವಾಗಿ ಅಸೂಯಪರರಾಗಿರುತ್ತಾರೆ. ಬಿಗಿನರ್ಸ್ ಭಕ್ತಿದ ಕೆಳ ಹಂತದಲ್ಲಿ ರಂಚದಾಗ್ಲೆಗೆ ಈ ಅಸೂಯೆ ಎನ್ವಿಯಸ್ನೆಸ್ ರೂಪಂಗೆ ಆಚಾರ್ಯರನ್ನು ಅನುಸರಿಸದೆ ತಮ್ಮದೇ ಆದ ಭಕ್ತಿಯ ಅಭ್ಯಾಸದ ದಾರಿ ಮತ್ತು ಉಪಾಯಗಳನ್ನು ಕಂಡು ಹಿಡಿದುಕೊಳ್ಳುವಷ್ಟರ ಮಟ್ಟಿಗೆ ಅಸೂಯ ಪರರಾಗಿರುತ್ತಾರೆ. ಆಚಾರ್ಯರ ಪನ್ನಿಯನ್ನು ನಮ್ಮ ಅನುಸರಣೆ ಮಾಡ್ಬೋದು, ನಮ್ಮ ಸ್ವಂತ. ಈ ಸ್ಥಿತಿಯಲ್ಲಿ ಸತತವಾಗಿ ಭಗವಂತನ ಪವಿತ್ರನಾಮ ಸಂಕೀರ್ತನೆಯ ಪ್ರದರ್ಶನ ಮಾಡಿದರೂ ಪವಿತ್ರನಾಮದ ದಿವ್ಯಾಭಿರುಚಿಯು ಸ್ವಾದವನ್ನು ಅನುಭವಿಸಲಾರದು. ದಾಯಿಗಾಗ್ಲಿಕ್ಕೆ ಪವಿತ್ರನಾಮ ಮಂತೊಂದು ನಮ್ಮನ್ನಾಗ ಆಚಾರ್ಯನ ಅನುಸರಣೆ ಮಂತೊಂದು ಹೆಜ್ಜೆ ಅಂಚದಾಗ್ಲಿಕ್ಕೆ ಆಯ್ತ ನಿಜವಾದ ಟೇಸ್ಟ್ ತಿಕ್ಕೊಂದಿಜ್ಜಾಗ್ಲಿ ದಿವ್ಯಾಭಿರುಚಿಯ ಸ್ವಾದ ತಿಕ್ಕೊಂದಿಜ್ಜೆ. ಆದ್ದರಿಂದ ಕಣ್ಣುಗಳ ನೀರು, ಕಂಪನ, ಸ್ವೇದ ಅಥವಾ ಮೂರ್ಛೆ ಇತ್ಯಾದಿಗಳ ಪ್ರದರ್ಶನವು ಖಂಡನೀಯ. ಆದಾಗ್ಯೂ ಅವರು ಭಗವಂತನ ಶುದ್ಧ ಭಕ್ತನ ಸಹವಾಸ ಮಾಡಿ ತಮ್ಮ ದುಶ್ಚಟಗಳನ್ನು ನಿವಾರಿಸಿಕೊಳ್ಳಬಹುದು. ಸೋಲೆ ಪನಗ ನಾವು ಶುದ್ಧ ಭಕ್ತನ ಸಂಘ ಮಂತಂಡ ನಂಗೆ ನೆತ್ತಮೆತ್ತ ಆಕರ್ಷಣೆ ಪರ. ಇಲ್ಲದಿದ್ದರೆ ಅವರ ಕಲ್ಲು ಹೃದಯಗಳಾಗೆ ಮುಂದುವರಿಯುವವರು ಮತ್ತು ಯಾವುದೇ ಸಂಸ್ಕರಣಕ್ಕೆ ಅಯೋಗ್ಯರಾಗುವರು. ಏಪ ನಮ್ಮ ಭಕ್ತರ ಸಂಘ ಮನ್ಪೂಜ ಅಪಗ ನಮ್ಮ ಹೃದಯ ಕಲ್ಲಾಗಪ್ಪನಿಗೆ ಭಗವದ್ಧಾಮ್ಗೆ ಎಂದಿರುವ ಯಾವುದೇ ಮುನ್ನಡೆಯು ಸಾಕ್ಷಾತ್ಕಾರ ಮಾಡಿಕೊಂಡು ಭಕ್ತನಿಂದ ನಿರ್ದೇಶಿತವಾದ ಅಪೌರುಷ ಧರ್ಮಗ್ರಂಥರ ಉಪದೇಶವನ್ನು ಅವಲಂಬಿಸಿರುತ್ತದೆ. ಎಸ್, ಹರೇ ಕೃಷ್ಣ. ಏನೊಂದು ಪ್ರಶ್ನೆ ತನಕ ಏನೋಲಿ. ಹರೇ ಕೃಷ್ಣ. ಕೃಷ್ಣ ಚೈತನ್ಯ ಏನ ಪ್ರಶ್ನೆ ಉಂಟು? ಎಸ್, ಓಕೆ. ಹರೇ ಕೃಷ್ಣ. ಏನೋ ಪ್ರಶ್ನೆ ತನಕ ಏನೋಲಿ. ಪ್ರಶ್ನೆ ಇದ್ದೀರಾ? ಓಕೆ, ಮುಕ್ತಾಯ ಮನ್ಬುಗ ಪಂಡ ಪಂಚಕಲ್ಪದರ ವಿಷಯ ಕೃಪಾ ಸಿಂಧು